ಮಂಗಳೂರಿನ ಅಮೃತ ವಿದ್ಯಾಲಯಂನ ಶಾಲಾ ಸಭಾಂಗಣದಲ್ಲಿ ಸಂಸ್ಕೃತ ಸಂಭಾಷಣಾ ಮಾತೃವೈಭವದ ಸಮಾರೋಪ ಸಮಾರಂಭ ಜರುಗಿತು. ನಗರದ ಪೋಳೂರಿನ ಅಮೃತ ವಿದ್ಯಾಲಯಂನಲ್ಲಿ ಕಳೆದ 1 ವಾರಗಳ ಕಾಲ ಸಂಸ್ಕೃತ ಸಂಭಾಷಣಾ ಮಾತೃವೈಭವದ ಶಿಬಿರವನ್ನು ಆಯೋಜಿಸಿದ್ದು, ಇದರ ಸಮಾರೋಪ ಸಮಾರಂಭವು ಶಾಲಾ ಸಭಾಂಗಣದಲ್ಲಿ ನಡೆಯಿತು. ಇನ್ನು ಸಮಾರೋಪದ ಕಾರ್ಯಕ್ರಮವನ್ನು ಸಂಸ್ಕೃತ ಭಾರತೀಯ ಅಧ್ಯಕ್ಷ ಎಂಆರ್ ವಾಸುದೇವ್ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಎಲ್ಲ ಕವಿಗಳು ಸಂಸ್ಕೃತ ಭಾಷೆಯ ಪದಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಈ ಮೂಲಕ ಸಂಸ್ಕೃತ ಭಾಷೆಗೆ ತನ್ನದೇ ರೀತಿಯ ಮಹತ್ವ ಇದೆ ಎಂದು ಹೇಳಿದ್ರು. ಕನ್ನಡದಲ್ಲಿ ನಾವು ಏನು ಹೇಳ್ತೀವಿ, ಪದ್ಯಗಳು ಬರೀತೀವಿ, ಕುವೆಂಪು ಬರೆದಿರ್ತಕ್ಕಂಥ ಎಲ್ಲ ಪದ್ಯಗಳು ಸಂಸ್ಕೃತ ಭೂಯಿಷ್ಠ. ದಾರಾ ಬೇಂದ್ರೆ ಅವರು ಏನು ಬರೆದಿದ್ದಾರೆ ಅದರಲ್ಲೂ ಸಹ ಸಂಸ್ಕೃತ ಪದಗಳೇ ಇದ್ದಾವೆ. ಯಾವುದೇ ಒಬ್ಬ ಕವಿ ಏನೇನು ಬರೆದಿದ್ದಾನೆ ಕನ್ನಡದಲ್ಲಿ, ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಇನ್ಯಾವುದೇ ಒಂದು ಇದರ ಭಾಷಾ ಆಗಲಿ, ಯಾರೇನು ಬರೆದಿದ್ದಾರೆ ಅವೆಲ್ಲವೂ ಸಂಸ್ಕೃತದಲ್ಲಿ ಇದ್ದಿದ್ದು, ಅದನ್ನು ಕನ್ನಡದಲ್ಲೂ ಸಹ ನಮ್ಮವರು ಕನ್ನಡಿಗರು, ಕನ್ನಡ ಕವಿಗಳು ಬರೆದಿದ್ದಾರೆ. ಅದೇ ತರ ಗುಜರಾತಿನಲ್ಲೂ ಬರೆದಿದ್ದಾರೆ, ಅದೇ ತರ ಮರಾಠಿನಲ್ಲೂ ಸಹ. ಇನ್ನು ಕೇಂದ್ರ ಕಾಲೇಜಿನ ಸಂಸ್ಕೃತ ವಿಭಾಗದ ಎಚ್ಒಡಿ ಡಾಕ್ಟರ್ ಶಾಂತಲಾ ವಿಶ್ವಾಸ್ ಅವರು ಮಾತನಾಡಿ, ಸಂಸ್ಕೃತ ಭಾಷೆಯನ್ನ ಉಳಿಸುವ ಕೆಲಸವಾಗಬೇಕು, ಹೆತ್ತವರ ಮಕ್ಕಳಿಗೆ ಸಂಸ್ಕೃತ ಭಾಷೆಯನ್ನ ಕಲಿಸಿಕೊಡಬೇಕು ಎಂದರು. ಸಂಸ್ಕೃತ ಭಾಷೆ ಇವತ್ತು ಪೂರ್ಣ ರೀತಿಯಲ್ಲಿ ಒಂದೊಂದು ಮನೆಯಲ್ಲಿಯೂ ಕೂಡ ಇರಬೇಕು ಅಂತ ಸಂಸ್ಕೃತಮ ಗೃಹಂ ಎಂಬುದನ್ನು ಆಶ್ರಯಿಸಿಕೊಂಡು, ಯಾಕಂದರೆ ಶಿಶು ಏನಾದರೂ ಆಶ್ರಯ ಪಡೆದುಕೊಳ್ಳಬೇಕು ಅಂತ ಹೇಳಿದರೆ ಪೂರ್ಣ ರಕ್ಷಣೆಯನ್ನು ತನ್ನ ತಾಯಿಯ ಮಡಿಲಲ್ಲಿ ಹೊಂದಿರುತ್ತೆ. ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ಶಿಶು ತಾಯಿಯ ಅಂಕವನ್ನು, ತಾಯಿಯ ತೊಡೆಯನ್ನು ಏರಲಿಕ್ಕೆ ಹೇಗೆ ಪ್ರಯತ್ನ ಪಡುತ್ತೋ ಹಾಗೆ ಸಂಸ್ಕೃತ ಭಾಷೆಯು ಕೂಡ ಒಂದು ಆಶ್ರಯವನ್ನು ಹೊಂದಬೇಕು ಅಂತಿದ್ರೆ ಪ್ರತಿಯೊಬ್ಬ ಮನೆಯಲ್ಲಿ ತಾಯಿ ಇರುವಂಥ ಗೃಹಿಣಿಯ ಅಥವಾ ಮಾತೃ ಆ ತೊಡೆಯನ್ನು ಏರಲು ಹಂಬಲಿಸುತ್ತೆ. ಅದಕ್ಕೆ ಸಂಸ್ಕೃತ ಭಾರತಿ. ಈ ವೇಳೆ ಸಂಸ್ಕೃತ ಶಿಕ್ಷಕರಾದ ಗಜಾನನ, ತ್ರಿಷಾ, ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಕರ, ಶಾಲಾ ಪ್ರಾಂಶುಪಾಲರಾದ ರಾಮಚಂದ್ರ ಭಟ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.